புகழ்த்தத தரಕಾರಿ ಉದ್ಯಮಿ ಎ.ಜೆ. ಶೇಖರ್ನ ಇಲ್ಲಡು ಅರೆನ ಅಮ್ಮೇರು ಕೀರ್ತಿಶೇಷ ಎ ಜಯಣ್ಣರನ ಕಾಲರ್ದಿಂಚ ಆರಾಧನೆ ಮಲ್ತೊಂದು ಬರೋದಿತ್ತಿನ ಶ್ರೀ ಮಂತ್ರದೇವತೆ ಕಲ್ಲುಟ್ಟಿ ಪಂಜುರ್ಲಿ ಗುಳಿಗ ದೈವಲದ ವರ್ಷಾವಧಿ ಕೋಲ ಸೇವೆ ಶನಿವಾರ ರಾತ್ರಿ ನಡಪಾಯಿರು. ಕರಿ ಕೆಲವು ವರ್ಷದಿಂದ ವರ್ಷಂ ಪ್ರತಿ ಕೋಲ ಸೇವೆದ ಸಂದರ್ಭಡು ಎ.ಜೆ. ಶೇಖರನ ಇಲ್ಲಡೆ ಭೇಟಿ ಕೊರಂದು ಬರಂದು ಪುನಃ ಉಪ್ಪಳ ಕೊಂಡೆಊರು ಶ್ರೀ ನಿತ್ಯಾನಂದ ಯೋಗಾಶ್ರಮದ ಪರಮ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಲು ಶನಿವಾರ ರಾತ್ರಿ ಭೇಟಿ ಕೊರ್ದು ಮಾತಾ ಧಾರ್ಮಿಕ ಕ್ಷೇತ್ರಗಳಿಗೆ ಸಹಾಯ ಮಲ್ತಂದು ಪುನಃ ಎ.ಜೆ. ಶೇಖರ್ ದಂಪತಿಲು ತಂಕಲ್ನ ಕ್ಷೇತ್ರಗಳ ಎಡ್ಡ ರೀತಿಯ ಸಹಕಾರ ಸೇವೆಯನ್ನು ಕೊರಂದುಲ್ಲೇರು. ಕಾಪಿಕಾಡು ಉಮಾಪುರಿ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನಡಲ ಅರೆನ ಮುತಾಲಿಕೆಡು ಬ್ರಹ್ಮ ಕಲಶೋತ್ಸವ ಬಾರಿ ಪೊರ್ಲುಡೆ ಇಂಚಗೆ ನಡತನು. ಅರೆನ ಧಾರ್ಮಿಕ ಸೇವೆಗೆ ಭಗವಂತೆ ಅರೆಗೆ ನಲಲಾತ ಶಕ್ತಿ ಕೊರಡು ಅರೆನ ಸೇವಾ ಕಾರ್ಯಕ್ರಮಲು ಇಂಚನೆ ದುಂಬರಿಯಡು ಪಂಡದು ಆಶೀರ್ವಚನದ ಪಾತ್ರ ಪಂಡರು. ನಮ್ಮ ಎ.ಜೆ. ಶೇಖರ್ ಅವರ ಮನೆಯಲ್ಲಿ ವರ್ಷಾವಧಿ ದೈವಗಳ ಕಾರ್ಯ ಪ್ರತಿ ವರ್ಷ ನಾವು ಈ ದಿವಸ ಇಲ್ಲಿಗೆ ಬರುವುದು. ಎ.ಜೆ. ಶೇಖರ್ ಅವರಂದರೆ ಇಡೀ ಸಮಾಜದ ಆಸ್ತಿಯವರು, ತುಂಬ ಸಾತ್ವಿಕ ಗುಣದ ಸಜ್ಜನರು, ಸಮಾಜಮುಖಿ ಧಾರ್ಮಿಕ ಚಟುವಟಿಕೆಯಲ್ಲಿ ನಿರಂತರ ತೊಡಗಿಸಿಕೊಂಡು ಎಲ್ಲರ ಪ್ರೀತಿಗೂ ಪಾತ್ರರಾದವರು. ದೈವಗಳ ಕಾರ್ಯವನ್ನು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ನಿಷ್ಠೆಯಿಂದ ಮಾಡ್ತಾರೆ. ಮಾತ್ರವಲ್ಲದೆ ಎಲ್ಲ ಸಜ್ಜನರನ್ನು ಕರೆಸಿ ಆತ್ಮೀಯರನ್ನು ಕರೆಸಿ ದೊಡ್ಡ ಒಂದು ಜಾತ್ರೆಯ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅಂತಹ ಎ.ಜೆ. ಶೇಖರ್ ಅವರು ಸಮಾಜದ ಧಾರ್ಮಿಕ ಕೈಂಕರ್ಯದಲ್ಲಿ ತೊಡಗಿಸಿಕೊಂಡು ಬಹಳಷ್ಟು ದೇವರ ಅನುಗ್ರಹವನ್ನು ಪಡ್ಕೊಂಡವರು. ಅವರಿಗೆ ದೇವರ ಒಳ್ಳೆಯ ಆರೋಗ್ಯವನ್ನು ಆಯುಷ್ಯವನ್ನು ನೆಮ್ಮದಿಯನ್ನು ಅನುಗ್ರಹಿಸಲಿ. ಮೊನ್ನೆ ನಮ್ಮ ಇಲ್ಲಿ ಇರುವಂತಹ ಕಾಪಿಕಾಡಿನ ಉಮಾಮಹೇಶ್ವರ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳ ರೂವಾರಿ ಮತ್ತು ಬ್ರಹ್ಮಕಲಶದ ಸಂಪೂರ್ಣ ಅಷ್ಟಬಂಧ ಬ್ರಹ್ಮಕಲಶದ ಒಂದು ನೇತೃತ್ವವನ್ನು ವಹಿಸಿಕೊಂಡು ಅವರ ತಂಡದವರೆಲ್ಲ ಸೇರಿ ಅತ್ಯಂತ ಯಶಸ್ವಿಯಾಗಿ ನಡೆಸಿದ್ದು ಮಾತ್ರವಲ್ಲ, ದೇವರು ಸಂತೋಷಗೊಳ್ಳುವಂತೆ ಜನಗಳ ಬಾಯಲ್ಲೆಲ್ಲ ಒಳ್ಳೊಳ್ಳೆ ಅಭಿಪ್ರಾಯ ಬರ್ತಾ ಉಂಟು. ಹಾಗಾಗಿ ಇಂತಹ ಕಾರ್ಯವನ್ನು ನಿರಂತರ ಮಾಡುವರು. ನಮ್ಮ ಮಠದಲ್ಲಿ ನಮ್ಮ ಟ್ರಸ್ಟಿಗಳಲ್ಲಿ ಅವರು ಒಬ್ಬರು ಸದಸ್ಯರು. ಹಾಗಾಗಿ ನಮ್ಮ ಮಠದ ಚಟುವಟಿಕೆಯಲ್ಲಿ ಬಹಳ ದೊಡ್ಡ ಬೆಂಬಲ ಉಂಟು. ಹಾಗೆಯೇ ನಿತ್ಯ ನಡೆಯುವ ಅನ್ನದಾನದಲ್ಲಿ ಅವರ ಕಾರ್ಯಕ್ಷೇತ್ರದಲ್ಲಿ ದೊಡ್ಡದಾದ ತರಕಾರಿ ನಮ್ಮ ಮಠಕ್ಕೆ ನಿರಂತರ ಪೂರೈಸುವುದು. ಹಾಗಾಗಿ ಅಂತಹ ಸೇವಾ ಕಾರ್ಯ, ಸೇವಾ ಮನೋಭಾವ ಇರುವಂತಹ ಒಂದು ಸೇವೆಯ ಒಂದು ತಪಸ್ಸೆ ಅವರಿಗೆ. ಹಾಗಾಗಿ ನಾವು ದೇವರಿಗೆ ಅವರಲ್ಲಿ ವಿಶೇಷವಾದ ಪ್ರಾರ್ಥನೆ ಮಾಡ್ತೇವೆ. ಅವರಿಗೂ ಅವರ ಕುಟುಂಬಕ್ಕೂ ಇಡೀ ಬಂಧುಗಳಿಗೂ ಒಳ್ಳೆಯದಾಗಲಿ. ಹಾಗೆ ಇಂತಹ ಕಾರ್ಯಗಳ ಮೂಲಕ ದೈವಾನುಗ್ರಹ ನಿರಂತರ ಅವರಲ್ಲಿದ್ದುಕೊಂಡು ಆರೋಗ್ಯಪೂರ್ಣ ದೀರ್ಘಾಯುಷ್ಯದೊಂದಿಗೆ ಸಮಾಜದೆಲ್ಲರ ಪ್ರೀತಿಗೂ ದೇವರ ಪ್ರೀತಿಗೂ ಪಾತ್ರರಾಗಿ ಒಳ್ಳೆ ರೀತಿಯ ಯಶಸ್ಸು ಬದುಕನ್ನು ನಡೆಸುವಂತಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇವೆ. ಕರ್ನಾಟಕ ರಾಜ್ಯ ವಿಧಾನಸಭಾ ಅಧ್ಯಕ್ಷರು ಸನ್ಮಾನ್ಯ ಯು.ಟಿ. ಖಾದರ್ಲ ಈ ಕೋಲ ಸೇವೆದ ಪೊರ್ತುಡು ಎ.ಜೆ. ಶೇಖರನ ಇಲ್ಲಡೆ ಭೇಟಿ ಕೊರ್ದು ಎ.ಜೆ. ಶೇಖರ್ ಅರೆನ ಬೊಡೆದಿ ಶ್ರೀಮತಿ ಪೂರ್ಣಿಮಾ ದಂಪತಿಲಿಗೆ ಬೊಕ ಇಂಚಗೆ ಮದಿಮಾಯಿನ ಅರೆನ ಮಗೆ ಹಿತೇಶ್ ಮರ್ಮಲ್ ನೇಹರೆಗೆ ಅಭಿನಂದನೆ ಸಂದಾಯರು.
ಎ ಜೆ ಶೇಖರನ ಎಲ್ಯಮಗೆ ಮಹೇಶ್, ಸಂಬಂಧಿ ಶುಭ ಬೀಡಿಸಿದ ಭುವನೇಶ್ ಪಚ್ಚಿನಡ್ಕ, ಉದ್ಯಮಿ KT ಸುವರ್ಣ, ನವೀನ್ ಚಂದ್ರ ಸುವರ್ಣ, ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಸತೀಶ್ ಕುಂಪಲ, ಕುಡ್ಲ ಮಂಡಲ ಬಿಜೆಪಿ ಅಧ್ಯಕ್ಷರು ಜಗದೀಶ ಆಳ್ವ ಕೊತ್ತಬೈಲ್, ಚಂದ್ರಹಾಸ್ ಪಂಡಿತ್ ಹೌಸ್, ಕಾಪಿಕಾಡು ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಮುಕ್ತೇಶ್ವರರು, ಈಶ್ವರ್ ಉಳ್ಳಾಲ್, ದಿನೇಶ್ ಅತ್ತಾವರ ಎಂಚಿತ್ತಿ ಪ್ರಮುಖರು ಈ ಹೊರತು ಒಟ್ಟಿಗೆತ್ತೇರು.